ಡಾಕ್ಟರ್ ಕೃಷ್ಣ ಕುಮಾರ್ ಅಂತ. ನಮ್ಮ ಕಂಪನಿ ಹೈಡ್ರೋಜನ್ ಇನೋವೇಷನ್ ಪ್ರೈವೇಟ್ ಲಿಮಿಟೆಡ್. ನಾನು ಕಂಪನಿಯ ಡೈರೆಕ್ಟರ್. ರಮೇಶ್ ಶ್ರೀ, ಶಿ ಈಸ್ ಆಲ್ಸೋ ಡೈರೆಕ್ಟರ್ ಆಫ್ ಹೈಡ್ರೋಜನ್ ಇನೋವೇಷನ್ ಪ್ರೈವೇಟ್ ಲಿಮಿಟೆಡ್. ಮತ್ತು ನಮ್ಮ ಫೆಸಿಲಿಟಿ ಡೈರೆಕ್ಟರ್ ಮಿಸ್ಟರ್ ಚಂದ್ರಶೇಖರ್. ನಮ್ಮ ಸಂಸ್ಥೆ ಇರೋದು ಸಹ್ಯಾದ್ರಿ ಕ್ಯಾಂಪಸ್ ಒಳಗಡೆ, ಹಾಗೂ ನಮ್ಮ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜ್ ಹ್ಯಾಸ್ ಸಪೋರ್ಟೆಡ್ ಅಸ್ ಡ್ಯೂರಿಂಗ್ ದಿಸ್ ಎಂಟೈರ್ ಜರ್ನಿ. ಡೈರೆಕ್ಟರ್ ಆಫ್ ರಿಸರ್ಚ್ ಅಟ್ ಸಹ್ಯಾದ್ರಿ. ಮತ್ತು ಡಾಕ್ಟರ್ ಅಜಿತ್, he is also faculty member from Sahyadri Engineering College. And we have Mr. Amar, ಅವರು DBS ಬ್ಯಾಂಕಿನವರು. They have supported us along with the other sponsors for this event. The event name is Hydrogen Innovation Day. We have developed a very new product called as anion exchange membrane electrolyzer. ಇದು ಹೈಡ್ರೋಜನ್ ಗ್ಯಾಸ್ ಅನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಇರುವಂತ ಒಂದು ಉಪಕರಣ. ಈ ಉಪಕರಣವನ್ನು ನಾವು ಈ ಫೆಸಿಲಿಟಿಯಲ್ಲಿ, ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯಲ್ಲಿ ತಯಾರು ಮಾಡಲಿಕ್ಕಿದ್ದೇವೆ. ಈ ಕಳೆದ 1.5 ವರ್ಷದ ನಮ್ಮ ಅವಧಿಯಲ್ಲಿ ಆದಂಥ ಎಲ್ಲ ಬೆಳವಣಿಗೆಗಳನ್ನು ನಾವು ಈ ಕಾನ್ಫರೆನ್ಸ್ ಮುಖಾಂತರ ಜನರಿಗೆ ತೋರಿಸಲಿಕ್ಕಿದ್ದೇವೆ. ಸಾಧಾರಣ 250 ಜನ ಇಂಡಸ್ಟ್ರಿ ಪ್ಲೇಯರ್ಸ್ ವಿಲ್ ಬಿ ಪಾರ್ಟಿಸಿಪೇಟಿಂಗ್ ಡ್ಯೂರಿಂಗ್ ದಿಸ್ ಇವೆಂಟ್. We have done lot of research, R&D ಮತ್ತು product development for producing green hydrogen equipment. ಸೊ ಈ ಒಂದು ಎಕ್ವಿಪ್ಮೆಂಟ್ನನ್ನು ನಾವು ಈ ಫೆಸಿಲಿಟಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ, ಮತ್ತು ಈ ಎಕ್ವಿಪ್ಮೆಂಟಿನ ವ್ಯಾರ್ ಇಟ್ ಕ್ಯಾನ್ ಬಿ ಯೂಸ್ಡ್, ಅಂದರೆ ಗ್ರೀನ್ ಹೈಡ್ರೋಜನ್ನು ಹೇಗೆ ಯೂಸ್ ಆಗ್ತದೆ, ಅಪ್ಲಿಕೇಶನ್ಸ್ ಆಫ್ ಗ್ರೀನ್ ಹೈಡ್ರೋಜನ್, ಇದನ್ನೆಲ್ಲವನ್ನು ನಾವು ಈ ಕಾನ್ಫರೆನ್ಸಲ್ಲಿ ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಇದನ್ನು ಹೆಚ್ಚಿನ ಮಾಹಿತಿಯನ್ನು ರಮೇಶ್ ಶ್ರೀ ಅವರು ಶೇರ್ ಮಾಡಲಿಕ್ಕಿದ್ದಾರೆ. ನಮ್ಮ ಪ್ರಾಡಕ್ಟ್ EDM ಎಲೆಕ್ಟ್ರೋಲೈಸರ್ ಅದು ಸಣ್ಣ ಒಂದು 1 ಕಿಲೋವ್ಯಾಟ್ ಸ್ಟ್ಯಾಕ್ ಇಂದ ಸ್ಟಾರ್ಟ್ ಆಯಿತು. ಸೊ ನಾವು ಹೇಳಲಿಕ್ಕೆ ಖುಷಿ ಪಡ್ತೇವೆ ಏನಂದ್ರೆ, ನಾವೀಗ 25 ಕಿಲೋವ್ಯಾಟ್ ಎಲೆಕ್ಟ್ರೋಲೈಸರ್ ಸ್ಟ್ಯಾಕ್ ತನಕ ರೆಡಿ ಮಾಡಿ ನಮ್ಮ ಫೆಸಿಲಿಟಿಯಲ್ಲಿ ಅದನ್ನು ನಾಡಿದ್ದು ಎಲ್ಲರಿಗೂ ಶೋಕೇಸ್ ಮಾಡಲಿಕ್ಕಿದ್ದೇವೆ. ಇದೊಂದು ಬಿಗ್ ಅಚೀವ್ಮೆಂಟ್ ಆ್ಯಕ್ಚುಲಿ, ಬಿಕಾಸ್ ಇನ್ ಇಂಡಿಯಾ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಸ್ಟ್ಯಾಕ್ ಒಂದು ರೆಡಿ ಮಾಡಿ ನಾವು ತೋರಿಸ್ತಾ ಇದ್ದೇವೆ ಎಲ್ಲರಿಗೂ. ಸೊ ನಾಡಿದ್ದಿನ ಈವೆಂಟಲ್ಲಿ ಡಾಕ್ಟರ್ ಕುಮಾರ್ ಸೆಡ್, along with the industry's experts like EPC players, policy makers, ಮತ್ತೆ academia, it's like a union of people from various sectors to whom we are showcasing our product. So just 1 year ಅಲ್ಲಿ ನಾವು ಇಷ್ಟು ಸ್ಕೇಲ್ ಮಾಡಿದ್ದೇವೆ. ಸೊ ಇದು ಫುಲ್ ಎಲ್ಲ ಕಡೆಗೂ ಕವರೇಜ್ ನೀವು ಕೊಡಬೇಕು, ಸೊ ದಟ್ ವಿ ಕ್ಯಾನ್ ಶೇರ್ ದಿಸ್ ಟು ದ ಹೋಲ್ ವರ್ಲ್ಡ್ ಅಂತ ನಾನು ಕೇಳಿಕೊಳ್ತೇನೆ. ಅವರ್ ಪ್ಯಾಟ್ರನ್ ಆರ್ ಹೈಡ್ರೋಜನ್ ಇನೋವೇಷನ್ ಪ್ರೈವೇಟ್ ಲಿಮಿಟೆಡ್ ಸಿಂಗಾಪುರ್. ಸೊ ಸಿಂಗಾಪುರ್ನ ಟೀಮ್ ಕೂಡ ಬರ್ತಾ ಉಂಟು ನಾಡಿದ್ದು ಇಲ್ಲಿ ಈವೆಂಟಿಗೆ. ಆ್ಯಂಡ್ ಬಿಯಾಂಡ್ ಸಿಂಗಾಪುರ್ ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಚೀಫ್ ಗೆಸ್ಟ್ ಹೂ ಆರ್ ಕಮಿಂಗ್ ಫ್ರಮ್ KREDL, Government of Karnataka. The MLA of Government of Karnataka is also coming. And Dr. C.T. Puttasamy, P.D. Rajegowda, and Shri Rudrapaya, he is the Managing Director of KREDL. ಮತ್ತೆ ನಮ್ಮ ಸಹ್ಯಾದ್ರಿಯ ಚೇರ್ಮನ್ ಬರ್ತಾ ಇದ್ದಾರೆ, ಮಂಜುನಾಥ್ ಭಂಡಾರಿ, ಅವರು ಕೂಡ ಇರ್ತಾರೆ. ಸೊ DST ಇಂದ ರಂಜಿತ್ ಕೃಷ್ಣ ಪೈ ಕೂಡ ಬರ್ತಾ ಇದ್ದಾರೆ, DSTಯ ಮೇನ್ ಡೈರೆಕ್ಟರ್ ಅವರು, ಹೈಡ್ರೋಜನ್ ಗ್ರೀನ್ ಹೈಡ್ರೋಜನ್ ವಿಷಯದಲ್ಲಿ. ನಮ್ಮ ಕಂಪನಿಯ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ, ನಾನು IIT ಮಡ್ರಾಸ್ ಅಲ್ಲಿ ಹೈಡ್ರೋಜನ್ ವಿಷಯದಲ್ಲಿ 2002ರಿಂದ 2007 ತನಕ PhD ಮಾಡಿದೆ. ಅದಾದ್ಮೇಲೆ 15 ಇಯರ್ಸ್ ಸಿಂಗಾಪುರಲ್ಲಿ ವರ್ಕ್ ಮಾಡ್ತಾ ಇದ್ದೆ ಆನ್ ಹೈಡ್ರೋಜನ್ ವಿಷಯದಲ್ಲಿ. ಈ ಎಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಮುಖಾಂತರ ಸಿಂಗಾಪುರಲ್ಲಿ ನಾವು ಹೈಡ್ರೋಜನ್ ಇನೋವೇಷನ್ ಪ್ರೈವೇಟ್ ಲಿಮಿಟೆಡ್ ಅಂತ ನಾನು ಒಬ್ಬ ಕೋ-ಫೌಂಡರ್ ಆಗಿ ಸ್ಟಾರ್ಟ್ ಮಾಡಿದ್ದೇವೆ. ಸಿಂಗಾಪುರಲ್ಲಿ ನಮ್ಮ ಮೇನ್ ಕ್ಯಾಟಲಿಸ್ಟ್ ಮತ್ತೆ ಮೆಂಬ್ರೇನ್ ಬೇಕಾದ ರಿಸರ್ಚ್ ಮತ್ತೆ ಪ್ರೊಡಕ್ಷನ್ ಅನ್ನು ಸಿಂಗಾಪುರಲ್ಲಿ ಮಾಡೋದು. ಇಂಡಿಯಾದಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು. ಸೊ ಮ್ಯಾನುಫ್ಯಾಕ್ಚರಿಂಗ್ ಈ ಕ್ಯಾಂಪಸ್ ಅಲ್ಲಿ, ಈ ಫೆಸಿಲಿಟಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಇದು ಈ ಒಂದು ಅನಾಯಾನ್ ಎಕ್ಸ್ಚೇಂಜ್ ಎಲೆಕ್ಟ್ರೋಲೈಸರ್ ಅಂತ ಹೇಳುವಂತ ಒಂದು ಪ್ರಾಡಕ್ಟು ಇಂಡಿಯಾದಲ್ಲಿ ಈ ಒಂದು ಸ್ಕೇಲಿಗೆ ಪ್ರಪ್ರಥಮ ಬಾರಿಗೆ ನಾವು ಮಾಡ್ತಾ ಇದ್ದೇವೆ.
ಈ ಒಂದು ಇವೆಂಟಿನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮಂಜಪ್ಪ ಸರ್ ಕೊಡಬೇಕು ಅಂತ ಕೇಳಿಕೊಳ್ತೇವೆ. ಸ್ನೇಹಿತರೆ, ನಿಮ್ಗೆ ಆಗ್ಲೇ ತಿಳಿಸಿದಂತೆ ಕೃಷ್ಣಕುಮಾರ್ ಅವರು ಹೇಳಿದ್ದಾರೆ. ಅವರು ಇಲ್ಲೇ ಮಂಗಳೂರು ಕಡೆಯವರೇ. ಮಂಗಳೂರಿನ ಸೈಂಟಿಸ್ಟ್ ಆಗಿ IIT ಮಡ್ರಾಸ್ನಲ್ಲಿ ಡಾಕ್ಟರೇಟ್ ಮಾಡಿ ಎಲೆಕ್ಟ್ರೋಲೈಸರ್ಲಿ ಮತ್ತೆ ಅನಯನ್ ಎಕ್ಸ್ಚೇಂಜರ್ ಎಲೆಕ್ಟ್ರೋಲೈಸರ್ ನಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವರ ಪರಿಣಿತಿಯನ್ನು ಪರಿಗಣಿಸಿ ನಾವು ಸಹ್ಯಾದ್ರಿ ಕಾಲೇಜಿನಲ್ಲಿ ನಮ್ದೊಂದು ರಿಸರ್ಚ್ ಹಬ್ ಇದೆ. ಲಾಸ್ಟ್ ಮಂತ್ ಬಹುಶಃ ಇದೇ ಪ್ರೆಸ್ ಮೀಟ್ ಅಲ್ಲಿ ನಾವು ಅನೌನ್ಸ್ ಮಾಡಿದ್ವಿ. ಇನೋವೇಷನ್ ಮತ್ತೆ ಎಂಟರ್ಪ್ರಿನರ್ಶಿಪ್ಗೆ ನಮ್ಮಲ್ಲಿ ಒಂದು ಹಬ್ ಅನ್ನು ಕ್ರಿಯೇಟ್ ಮಾಡಿದ್ವಿ. ಸುಮಾರು 50,000 ಸ್ಕ್ವೇರ್ ಫುಟ್ ಇದರಲ್ಲಿ ಈ ತರ ಎಲ್ಲ ಆಕ್ಟಿವಿಟಿಗಳನ್ನ ಮಾಡ್ತಾ ಇದ್ದೀವಿ. ನಮಗೆ ಇದೊಂದು ಗ್ರೀನ್ ಹೈಡ್ರೋಜನ್ ಹಬ್ ಅನ್ನ ನಾವು ಇಲ್ಲಿ ತೆಗೆದುಕೊಂಡು ಬಂದು ನಮ್ಮ ಸಹ್ಯಾದ್ರಿ ಕ್ಯಾಂಪಸ್ ನಲ್ಲಿ ಪ್ರೊಡಕ್ಷನ್ ಓರಿಯೆಂಟೆಡ್ ಒಂದು ಸ್ಟಾರ್ಟ್ಅಪ್ ನ ಮಾಡಿದ್ವಿ. ಇದು ನಮಗೆ ತುಂಬಾ ಹೆಮ್ಮೆಯ ವಿಷಯ. ಕೃಷ್ಣಕುಮಾರ್ ಮತ್ತು ಅವರ ಕೋ ಫೌಂಡರ್ ಇಬ್ಬರಿಗೂ ಸಹ ನಾವು ಧನ್ಯವಾದಗಳನ್ನು ತಿಳಿಸ್ತಾ ತಮ್ಮೆಲ್ಲರನ್ನು ಸಹ್ಯಾದ್ರಿ ಕ್ಯಾಂಪಸ್ಗೆ 9ನೇ ತಾರೀಕು ಇನ್ವೈಟ್ ಮಾಡ್ತಾ ಇದ್ದೀವಿ. ಇದು ಇಂಟರ್ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸ್ ಆಗಿರೋದ್ರಿಂದ ಸಿಂಗಪುರ್ ಇಂದ ಎಕ್ಸ್ಪರ್ಟ್ಸ್ ಬರ್ತಾ ಇದ್ದಾರೆ. ಡೆಲ್ಲಿಯಿಂದ ನಮ್ಮ ಸೈನ್ಸ್ ಅಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಇಂದ ಡೈರೆಕ್ಟರ್ ಬರ್ತಾ ಇದ್ದಾರೆ. ಕರ್ನಾಟಕ ಘನ ಸರ್ಕಾರದ ನವೀಕರಿಸಬಹುದಾದ ಇಂಧನದ ಅಧ್ಯಕ್ಷರು ಮತ್ತೆ ಮ್ಯಾನೇಜಿಂಗ್ ಡೈರೆಕ್ಟರ್ ಇಬ್ಬರು ಸಹ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇದಲ್ಲದೆ ಎನ್ವೈರನ್ಮೆಂಟ್ ಡಿಪಾರ್ಟ್ಮೆಂಟ್ ನಲ್ಲಿರುವಂತಹ ಟೆಕ್ನಿಕಲ್ ಡೈರೆಕ್ಟರ್ ಸಹ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಈಗ ತಾನೇ ಕೃಷ್ಣಕುಮಾರ್ ಹೇಳಿದಂತೆ ಸುಮಾರು ಒಂದು 200 ಜನ ಪರಿಣಿತರು ಈ ಒಂದು ಗ್ರೀನ್ ಹೈಡ್ರೋಜನ್ ಬಗ್ಗೆ ಇಂಟ್ರಾಕ್ಷನ್ ಮಾಡ್ತಾರೆ. ಗ್ರೀನ್ ಹೈಡ್ರೋಜನ್ ಏನು ಅಂತ ತಮಗೆಲ್ಲ ಗೊತ್ತಿದೆ. ಈ ಹೈಡ್ರೋಜನ್ ಈಗ ಫ್ಯೂಚರ್ ಎನರ್ಜಿ ಅಂತ ನಾವು ಕರಿತೀವಿ. ಈಗಾಗಲೇ ಪ್ರಪ್ರಥಮವಾಗಿ ಇತ್ತೀಚಿನ ದಿನಗಳಲ್ಲಿ ಒಂದು ಟ್ರೈನ್ ಸಹ ನಮ್ಮ ರೈಲ್ವೆ ಮಂತ್ರಿಗಳು ಉದ್ಘಾಟನೆ ಮಾಡಿದ್ದಾರೆ. ಟ್ರೈನ್ ಸಹ ರನ್ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಬಹುಶಃ ಎಲ್ಲ ನಮ್ಮ ಕಾರ್ಗಳು, ನಮ್ಮ ಬಸ್ಗಳು ಮತ್ತೆ ಟ್ರಕ್ಗಳೆಲ್ಲ ಹೈಡ್ರೋಜನ್ ಮತ್ತೆ ನೀರಿನಿಂದ ಹೈಡ್ರೋಜನ್ ಮಾಡಿ ಹೈಡ್ರೋಜನ್ ನಿಂದ ನಾವು ಏನಾದರೂ ವಾಹನಗಳನ್ನ ಓಡಿಸ್ಲಿಕ್ಕೆ ಮತ್ತೆ ಎನರ್ಜಿಯನ್ನ ಉತ್ಪಾದಿಸಲಿಕ್ಕೆ ಶುರುವಾದ್ರೆ ಬಹುಶಃ ಈ ಎನರ್ಜಿ ಏನು ಸ್ಟಾರ್ವೇಷನ್ ಅಂತ ನಾವು ಹೇಳ್ತೀವಿ ಅದನ್ನ ಮತ್ತೆ ಎನ್ವೈರನ್ಮೆಂಟ್ ಪೊಲ್ಯೂಷನ್ ಅಂತ ನಾವೇನ್ ಹೇಳ್ತೀವಿ ಅದನ್ನ ಆದಷ್ಟು ಕಡಿಮೆ ಅಥವಾ ಇಲ್ದಂಗೆ ಮಾಡಿ ಮಾನವನ ಜೀವನವನ್ನ ಮತ್ತೆ ಪರಿಸರವನ್ನ ನೀಟಾಗಿ ಇಡ್ಬೋದೇನೋ ಅನ್ನುವಂತ ಒಂದು ಆಶಯದಿಂದ ಈ ಗ್ರೀನ್ ಹೈಡ್ರೋಜನ್ ನಮ್ಮ ಕ್ಯಾಂಪಸ್ ನಲ್ಲಿ ಸ್ಟಾರ್ಟ್ ಮಾಡಿರುವಂತ ಕೃಷ್ಣಕುಮಾರ್ ಅವರಿಗೆ ಮತ್ತೆ ಅವರ ಕಂಪನಿಯ ಎಲ್ಲ ಸಹೋದ್ಯೋಗಿಗಳಿಗೆ ವಂದನೆಗಳನ್ನು ಅರ್ಪಿಸ್ತಾ ತಾವು ಸಹ ಈ ಟೆಕ್ನಾಲಜಿನ ಇದೆ ಈಗ ತಾನೇ ಹೇಳಿದಂತೆ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಈ ಕೆಪಾಸಿಟಿಗೆ 100 KVA ಕೆಪಾಸಿಟಿಗೆ ತೆಗೆದುಕೊಂಡು ಹೋಗುವಂತಹ ಒಂದು R&D ಮತ್ತೆ ಸ್ಟಾರ್ಟ್ಅಪ್ ನ ಟೆಕ್ನಾಲಜಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಅದನ್ನೆಲ್ಲರೂ ತಾವು ಬಂದು ವೀಕ್ಷಿಸಿ ಈ ಭಾಗದ ಜನತೆಗೆ ಅಲ್ಲದೇನೆ ಕರ್ನಾಟಕಕ್ಕೆ ಮತ್ತು ಇಂಡಿಯಾಕ್ಕೆ ಮಾದರಿಯಾಗಿರುವಂತಹ ಇಂದ ಒಂದು ಟೆಕ್ನಾಲಜಿನ ಪರಿಚಯಿಸ್ತೀರಿ ಅಂತ ಹೇಳಿ ನಂಬಿ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಕೇವಲ ಕಾನ್ಫರೆನ್ಸ್ ಮಾತ್ರ ಅಲ್ಲದೆ ನಮ್ಮ ಫೆಸಿಲಿಟಿ ಟೂರ್ ಅಂತ ಇರ್ತದೆ. ಅಂದ್ರೆ ಎಲ್ಲ ಈ ಎಕ್ವಿಪ್ಮೆಂಟ್ಗೆ ಬೇಕಾದ ಕಾಂಪೊನೆಂಟ್ಸ್ ಅನ್ನು ನಾವು ಡಿಟೇಲ್ಡ್ ಆಗಿ ತೋರಿಸಲಿಕ್ಕಿದ್ದೇವೆ. ಹಾಗೂ ಲೈವ್ ಡೆಮಾನ್ಸ್ಟ್ರೇಷನ್ ಎಲೆಕ್ಟ್ರೋಲೈಸರ್ ಹೇಗೆ ವರ್ಕ್ ಆಗ್ತದೆ, ನಮ್ಮ ಸ್ಕಿಡ್ ಅಲ್ಲಿ ಹೇಗೆ ಇದು ಯೂಸ್ ಆಗ್ತದೆ ಅಂತ ಹೇಳೋದನ್ನು ನಾವು ತೋರಿಸಲಿಕ್ಕಿದ್ದೇವೆ. ಮತ್ತೊಂದು, ಈಗ ಹೈಡ್ರೋಜನ್ ಅಂತ ತಿಳ್ಕೊಂಡ್ರೆ ನಾವು ವಾಹನಗಳಿಗೆ ಫ್ಯೂಯಲ್ಗೆ ಒಂದು ಅಪ್ಲಿಕೇಶನ್ ಅಷ್ಟೇ ಅಲ್ಲದೆ ಈಗ ಅಟ್ ದಿ ಮೂಮೆಂಟ್ hydrogen is also used as a raw material for industrial uses like pharmaceutical industry alli ಅಥವಾ food and beverage industry ಗಳಲ್ಲಿ, semiconductor industry ಅಲ್ಲಿ, fertilizer industry ಅಲ್ಲಿ, ಮತ್ತೆ ಸ್ಟೀಲ್ ಇಂಡಸ್ಟ್ರಿ ಅಲ್ಲಿ, ಸಿಮೆಂಟ್ ಇಂಡಸ್ಟ್ರಿ ಅಲ್ಲಿ ಇಲ್ಲೆಲ್ಲ ಹೈಡ್ರೋಜನ್ ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಎಕ್ವಿಪ್ಮೆಂಟ್ ಇಂಥ ರಾ ಮೆಟೀರಿಯಲ್ ಹೈಡ್ರೋಜನ್ಗೂ ಅದನ್ನು ಉತ್ಪಾದನೆ ಮಾಡುವಂತ ಒಂದು ಎಕ್ವಿಪ್ಮೆಂಟ್ ಆಗಿದೆ. ನಮ್ಮ ಈ ಒಂದು ಕಾನ್ಫರೆನ್ಸ್ಗೆ ಬಟ್ಲಿ ಬಾಯ್ ಇಂಜಿನಿಯರಿಂಗ್ ಬಾಂಬೆ ಕಂಪನಿ ಅವರು ಸ್ಪಾನ್ಸರ್ ಮಾಡಿದ್ದಾರೆ, ಅವರು ಬರ್ತಾ ಇದ್ದಾರೆ. ಹಾಗೆ DBS ಬ್ಯಾಂಕಿನವರು ಸ್ಪಾನ್ಸರ್ ಮಾಡಿದ್ದಾರೆ. ಆಮೇಲೆ ಸಿಂಗಾಪುರಿನ ಆಂಟ್ರಿಯಾಸ್ ಕ್ಯಾಪಿಟಲ್ ಈ ಕಂಪನಿಯು ಕೂಡ ನಮ್ಮ ಸ್ಪಾನ್ಸರ್ಶಿಪ್ ಮಾಡಿದ್ದಾರೆ. ಮತ್ತೆ ಸನ್ ಕನೆಕ್ಟ್ ಅಂತ ಡೆಲ್ಲಿ ಬೇಸ್ಡ್ ಕಂಪನಿ ವಿಚ್ ಇಸ್ ಇಂಟು ಸೋಲಾರ್ ಎನರ್ಜಿ ಆಡಿಟ್ ಮತ್ತೆ ಸೋಲಾರ್ ಎನರ್ಜಿ ಕನ್ಸಲ್ಟೆನ್ಸಿ, ಅವರು ನಮ್ಮ ಚಾನೆಲ್ ಪಾರ್ಟ್ನರು ಕೂಡ ಹೌದು. ಅವರು ನಮ್ಮ ಈ ಈವೆಂಟ್ಗೆ ಸ್ಪಾನ್ಸರ್ಶಿಪ್ ಮಾಡಿದ್ದಾರೆ. ಸುಮಾರು ಬೇರೆ ಬೇರೆ ಕಂಪನೀಸ್ ರೆಪ್ರೆಸೆಂಟೇಟಿವ್ಸು ಮತ್ತೆ ಅಲ್ಲಿಯ ಕಂಪನಿಯ ಸೇಲ್ಸ್ ಮತ್ತು ಟೆಕ್ನಿಕಲ್ ಪೀಪಲ್ ಅವರು ನಮ್ಮ ಈವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ.
ಸರ್ ಹೆಸರು ಮತ್ತೊಂದು ಡೆಸಿಗ್ನೇಷನ್ ರಿಪೀಟ್ ಮಾಡ್ಬೋದು. ನನ್ನ ಹೆಸರು ಡಾಕ್ಟರ್ ಕೃಷ್ಣಕುಮಾರ್, ಡೈರೆಕ್ಟರ್ ಆಫ್ ಹೈಡ್ರೋಜನ್ ಇನ್ನೋವೇಷನ್ ಪ್ರೈವೇಟ್ ಲಿಮಿಟೆಡ್. ಕುಟ್ಲಾದ ಕಂಪನಿ ಕುಟ್ಲಾಡೆ ಒಂದು ಹೊಸ ರೀತಿಯ ಬರ್ಪುನ ಒಂದು ಎಂಕಲ ಒಂದು ಪ್ರಯತ್ನ ఒక ಇತ್ತೆ ನಡಪುನ ಪ್ರಕೃತಿ ವಿಕೋಪ ತೂನಾಗ ನಮ್ಮ ಕಡೆ ಇಂಚಿನ ಒಂದು ಜನಗಳಿಗೆ ಒಂದು ಕಾಂಟ್ರಿಬ್ಯೂಷನ್ ಮಾಡ್ಕೊಡು ಪಂಡ ಹೊಸ ರೀತಿಯ ಒಂದು ಪ್ರಾಡಕ್ಟ್ ఒక ನಮ್ಮನೆ ಮೂರು ಮಲ್ತೊಂದು ಸೊ ಇಕ್ಲು ಪೂರ ಬರ್ತದ್ದು ಪಾರ್ಟಿಸಿಪೇಟ್ ಮಾಡ್ತದೆ ಇಕ್ಲು ಈ ಪ್ರೋಗ್ರಾಮ್ಗೆ ಇಕ್ಲು ಮತ್ತೆ ಸಪೋರ್ಟ್ ಮಾಡ್ಕೊಡು ఒక ಜಾಸ್ತಿ ನಮಗೆ ಪ್ರಚಾರ ಮಾಡ್ಕೊಳ್ಳೋಕೆ ನಮಗೆ ಹೆಲ್ಪ್ ಮಾಡ್ಕೊಡು ಒಂದು ಇಂಡಿಯಾ ಮಾತ್ರ ಎಂಕ್ಲ ಎಕ್ಸ್ಪೋರ್ಟ್ ಮಾಡ್ಕೊಡು ಒಂದು ಪ್ಲ್ಯಾನ್ ಉಂಟು. ನಿಖಿಲ ಪೂರ ಸಹಯೋಗ ఒక ನಿಖಿಲ ಪೂರ ಜಾಸ್ತಿ ನಿಖಿಲು ಪೂರ ಜನಕ್ಕೆ ತಿರುಪಾಲೆಗೆ ಮಲ್ತಂಡ ನಮಕ್ಕಲೇ ಹೆಲ್ಪ್ ಹಾಕೊಂಡು ಐದು ಪೂರ ಜನಕ್ಕೆ ಹೆಲ್ಪ್ ಹಾಕೊಂಡು ಸೊ ಒಂದು ಮೇಡ್ ಇನ್ ಇಂಡಿಯಾದ ಒಂದು ಎಫರ್ಟ್ ಆಗಿ ಕಾರಣ ಸೊ ಇಟ್ ವಿಲ್ ಬಿ more useful for the general public as well for the nation. So we are welcoming all pure labattadu ee program like reeti nadapaka oka in like reeti pure regla janakkalege teripal korpuna inga niklu sahakara ಮಾಡಿಕೊಂಡು ನಮ್ಮ ಕಡೆ ಬಂದು ಕಳಕಳಿತ ನಿವೇದನೆ. ಈಗ ಮೊನ್ನೆ ಮಹಾಕುಂಭ ಸಮ್ಮೇಳನದಲ್ಲಿ ಪಿಯೂಷ್ ಗೋಯಲ್ ನಮ್ಮ ಮಂತ್ರಿಗಳು ಈ ಡೀಪ್ ಟೆಕ್ನಾಲಜಿ ಪ್ಲಾಟ್ಫಾರ್ಮ್ಸ್ ಅದಕ್ಕೆ ಎಲ್ಲ ಬಹಳಷ್ಟು ಇಂಡಿಯಾದಲ್ಲಿ ಉತ್ತೇಜನೆ ಕೊಡಬೇಕು, ಸಪೋರ್ಟ್ ಕೊಡಬೇಕು ಅಂತ ಹೇಳಿದ್ದಾರೆ. ಈ ನಮ್ಮ ಒಂದು ಪ್ರಾಡಕ್ಟ್ ಕೂಡ ಒಂದು ಡೀಪ್ ಟೆಕ್ನಾಲಜಿ. ಈಗ ಹೈಡ್ರೋಜನ್ಗೆ ಅಂತ ನಾವು ಇಂಡಿಯಾದಲ್ಲಿ ಹೈಡ್ರೋಜನ್ ಮಾಡಬೇಕು, ಹೈಡ್ರೋಜನ್ಗೆ ತುಂಬ ಏಳಿಗೆ ಇದೆ ಅಂತ ನಾವು ಹೇಳ್ಬೋದು. ಆದರೆ ದ ಟೆಕ್ನಾಲಜಿ ಫಾರ್ ಹೈಡ್ರೋಜನ್ ಅದನ್ನು ನಾವು ಡೆವಲಪ್ಮೆಂಟ್ ಮಾಡಬೇಕು. ಕೀ ಟೆಕ್ನಾಲಜಿ ಅಂತ ಹೇಳಿದ್ರೆ ಹೈಡ್ರೋಜನ್ ಪ್ರೊಡಕ್ಷನ್ ಮಾಡೋದು ಹೇಗೆ, ಅದೊಂದು ವೆರಿ ಕೀ ಟೆಕ್ನಾಲಜಿ. ಅದನ್ನು ಆ ಎಕ್ವಿಪ್ಮೆಂಟ್ ಅನ್ನು ನಾವು ಮಾಡ್ತಾ ಇರೋದು, ಹೈಡ್ರೋಜನ್ ಪ್ರೊಡಕ್ಷನ್ ಮಾಡುವಂತ ಎಕ್ವಿಪ್ಮೆಂಟ್. ಈಗ ಹೈಡ್ರೋಜನ್ ಸ್ಟೀಮ್ ಮಿಥೇನ್ ರಿಫಾರ್ಮಿಂಗ್ ಅಂತ ಒಂದು ಪ್ರಾಸೆಸ್ ಇದೆ, ಅದಲ್ಲಿ ಮಾಡ್ತಾ ಇದ್ದಾರೆ. ಆ ಸ್ಟೀಮ್ ಮಿಥೇನ್ ರಿಫಾರ್ಮಿಂಗ್ ಅಂತ ಹೇಳೋ ಪ್ರಾಸೆಸ್ ಅಲ್ಲಿ 1 kg ಹೈಡ್ರೋಜನ್ಗೆ 9 kg ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರ್ತದೆ. ಸೊ ಅದು ಒನ್ ಆಫ್ ದಿ ಕ್ರಿಟಿಕಲ್ ಪ್ರಾಬ್ಲಮ್. ನಮ್ಮ ಪ್ರಾಸೆಸ್ ಅಲ್ಲಿ ನೀರಿನಿಂದ ನೀರಿಗೆ ಕರೆಂಟ್ ಹಾಕಿ ಹೈಡ್ರೋಜನ್ ಹೊರಗಡೆ ತೆಗೆಯುವುದು, ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರಲಿಕ್ಕೆ ಇಲ್ಲ. ಸೊ ಇಟ್ಸ್ ಎ ಗ್ರೀನ್ ಟೆಕ್ನಾಲಜಿ ಅಂತ ಅದಕ್ಕೆ ಹೆಸರು. ನೀರಿನಿಂದ ಹೈಡ್ರೋಜನ್ ಈಗ ಆಲ್ರೆಡಿ ನೀವು ಮಾಡ್ತೀರಾ ಅಲ್ಲ ಒಂದು ನಾವು ಎಕ್ವಿಪ್ಮೆಂಟ್ ಮಾಡೋದು. ನಾವು ಇದು ಇಂಪಾರ್ಟೆಂಟ್ ಎಕ್ವಿಪ್ಮೆಂಟ್ ಆದ್ರೆ ಹೈಡ್ರೋಜನ್ ಬರುತ್ತೆ. ಇವರು ಆಕ್ಚುಲಿ ಈಗ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಇದುವರೆಗೂ ಈ ಕೆಪಾಸಿಟಿಯಲ್ಲಿ ಇಂಡಿಯಾದಲ್ಲಿ ಇಲ್ಲ, ಫಸ್ಟ್ ಟೈಮ್ ಮಾಡಿರೋದು. ಮತ್ತೆ ಇನ್ನೊಂದು ಏನ್ ಚೇಂಜ್ ಅಂದ್ರೆ ಈಗ ಹೈಡ್ರೋಜನ್ ಅಂದ್ರೆ ನಾವು ಯೋಚನೆ ಮಾಡೋದು ಅದು ಒಂದು ಕಡೆ ದೊಡ್ಡ ಸಿಸ್ಟಮ್ ಅಲ್ಲಿ ರೆಡಿ ಆಗ್ತದೆ, ಮತ್ತೆ ಸಿಲಿಂಡರ್ಸ್ ಗೆ ಹಾಕಿ ಅದು ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟ್ ಆಗ್ತದೆ ಎಲ್ಲಿ ಬೇಕೋ ಅಲ್ಲಿ. ನಾವು ಅದನ್ನು ಫುಲ್ ಗೇಮ್ ಚೇಂಜ್ ಮಾಡ್ತಾ ಇದ್ದೇವೆ. ಹೇಗೆ ಅಂದ್ರೆ ನಮ್ಮ ಎಕ್ವಿಪ್ಮೆಂಟ್ ಅನ್ನು ಎಲ್ಲಿ ಎಲ್ಲಿ ಬೇಕು ಹೈಡ್ರೋಜನ್ ಗ್ಯಾಸ್ ಅಲ್ಲಿ ಹೋಗಿ ನಾವು ಇನ್ಸ್ಟಾಲ್ ಮಾಡಿ ಕೊಡುದು ಇಂಡಸ್ಟ್ರೀಸ್ಗೆ. ಸೊ ಅವರಿಗೆ ಆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇಲ್ಲ, ತರುವ ಕಾಸ್ಟ್ ಇಲ್ಲ, ಸಪ್ಲೈಯರ್ಸ್ ಹತ್ರ ಇದು ಕಿರಿಕಿರಿ ಇಲ್ಲ. ಮತ್ತೆ ಪ್ಯೂರಿಟಿ ಕೂಡ ಹೈಡ್ರೋಜನ್ ಇದು ಒಮ್ಮೊಮ್ಮೆ ಒಂದೊಂದು ವ್ಯತ್ಯಾಸ ಇರ್ತದೆ ಒಂದು ಸಿಲಿಂಡರ್ ಇಂದ ಇನ್ನೊಂದು ಸಿಲಿಂಡರಿಗೆ. ಈಗ ಸೆಮಿ ಕಂಡಕ್ಟರಿಗೆಲ್ಲ ತುಂಬಾ ಪ್ಯೂರ್ ಬೇಕು, 99.97% ಪ್ಯೂರಿಟಿ ಬೇಕು. ಅದು ಗ್ಯಾರಂಟಿ ಹೇಳಲಿಕ್ಕೆ ಆಗುದಿಲ್ಲ ಸಿಲಿಂಡರ್ಸ್ ಅಲ್ಲಿ ಸಿಕ್ಕಿದ್ದು. ಇದೇ ಹೇಗೆ ಅಂದ್ರೆ ಇಂಡಸ್ಟ್ರೀಸ್ ಆನ್ ಸೈಟ್ ಅವರಿಗೆ ಬೇಕಾದಾಗ ನಮ್ಮ ಆನ್ ಮಾಡಿದ್ರೆ ಸಾಕು ಸಿಸ್ಟಮ್, ಅವರಿಗೆ ಹೈಡ್ರೋಜನ್ ಗ್ಯಾಸ್ ಅಲ್ಲೇ ಸಿಗ್ತಾ ಉಂಟು. ಈ ಕೋವಿಡ್ ಟೈಮ್ ಅಲ್ಲಿ ಆಕ್ಸಿಜನ್ ಮಾಡಿದ್ವಲ್ಲ ಆ ತರ ಹೈಡ್ರೋಜನ್ ಎಲ್ಲಿ ಬೇಕು ಅಲ್ಲಿ ಈ ಯೂನಿಟ್ ಇಟ್ಕೊಂಡು ಹೈಡ್ರೋಜನ್ ಜನರೇಟ್ ಮಾಡೋದು. ಈಗ ಇನ್ಸ್ಟಾಲ್ ಆಗಿದೆ. ಹೌದು. ಬಂದ್ರೆ ನಿಮಗೆ ಒಂದು ಒಳ್ಳೆ ಇದು ಸಿಗ್ತದೆ. ಕಾರ್ಡ್ ಕೊಡ್ತಾರೆ. ಆಲ್ರೆಡಿ ಸುಮಾರು ಯೂನಿವರ್ಸಿಟೀಸ್ ಎಲ್ಲ ಕೂಡ ಮುಂದೆ ಬರ್ತಾ ಉಂಟು ನಮ್ಮ ಪ್ರಾಡಕ್ಟ್ ಕಟ್ಕೊಳ್ಳಿಕ್ಕೆ. ಆಲ್ರೆಡಿ ಪರ್ಚೇಸ್ ಆರ್ಡರ್ಸ್ ಎಲ್ಲ ಬರ್ತಾ ಉಂಟು. ಸೊ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಎಲ್ಲ ಕಡೆಯಿಂದ. ನೀವು ಬಹುಶಃ ಹೈಸ್ಕೂಲ್ಗಳಲ್ಲೆಲ್ಲ ಓದಿರುವ ಎಲೆಕ್ಟ್ರಾಲಿಸಿಸ್ ಅಂತ ಹೇಳೋ ಒಂದು ಪ್ರೋಸೆಸ್ ನಾವು ಓದಿರ್ತೀವಿ. ಕರೆಂಟ್ ಯೂಸ್ ಮಾಡಿ ನೀರಿನಿಂದ ಹೈಡ್ರೋಜನ್ ಆಕ್ಸಿಜನ್ ಮಾಡೋದು. ನೀರಿನಿಂದ ಹೈಡ್ರೋಜನ್ ನೀವು ಸಪ್ಲೈ ಮಾಡ್ತೀರಾ, ಆ ನೀರು ಮತ್ತೆ
ಇಲ್ಲ, ಅಲ್ಲಿ ಹೈಡ್ರೋಜನ್ ಹೈಡ್ರೋಜನ್ ಬಂದ್ಬಿಡುತ್ತೆ. ಆಕ್ಸಿಜನ್ ಮತ್ತು ಹೈಡ್ರೋಜನ್ ಬರುತ್ತೆ. H2O ಅಂತ ಇತ್ತು. ಉಳಿದ ನೀರಿನ ಅದು ಅಲ್ಲ, ಆ ನೀರೆಲ್ಲ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಕನ್ವರ್ಷನ್ ಆಗ್ತದೆ. Convert ಆಗುತ್ತೆ. ಅದು ಕೂಡ ಅದರಲ್ಲಿ ಕೂಡ ವೇರಿಯೇಷನ್ ಉಂಟು. ಅಂದ್ರೆ ಈಗ ಎಲೆಕ್ಟ್ರೋಲೈಸರ್ ಬೇರೆ ಬೇರೆದಕ್ಕೆ ಬೇರೆ ಬೇರೆ ಲೀಟರ್ನಷ್ಟು ನೀರು ಬೇಕಾಗ್ತದೆ. ನಾವು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಅದನ್ನು ಮಾಡಿ ತೋರಿಸ್ತಾ ಇದ್ದೇವೆ.